ಮಂಗಳೂರಿನ ಸರಿಪಲ್ಲ ಎಂಬಲ್ಲಿರುವ ಸಬಿತಾ ಎಂಬುವರ ಮನೆಯ ಬದಿಗೆ ಕಟ್ಟಿದಂತಹ ತಡೆಗೋಡೆ ಭಾರಿ ಮಳೆಗೆ ಸಂಪೂರ್ಣವಾಗಿ ಕುಸಿದು ಬಿದ್ದು ಅಪಾರ ನಷ್ಟ ಉಂಟಾಗಿದೆ. ಕಳೆದ ವರ್ಷ ಬ್ಯಾಂಕ್ ಸಾಲ ಮಾಡಿ ಕಷ್ಟಪಟ್ಟು ಕಟ್ಟಿದಂತಹ ಮನೆ ಈಗ ಅಪಾಯದ ಅಂಚಿನಲ್ಲಿದೆ. ಕಳೆದ ವರ್ಷ ಕೂಡ ತಡೆಗೋಡೆ ಕುಸಿದಿದ್ದು ಅದನ್ನ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಮಾಡಲಾಗಿತ್ತು. ಆದರೆ ಈ ವರ್ಷ ಸುರಿದ ಭಾರಿ ಮಳೆಯಿಂದ ಮತ್ತೆ ಕುಸಿದಿದೆ. ಇದೀಗ ಮನೆಯ ಗೋಡೆ ಕೂಡ ಕುಸಿದು ಬೀಳುವ ಹಂತಕ್ಕೆ ಬಂದಿದೆ. ಜೊತೆಗೆ ಪಕ್ಕದಲ್ಲಿ ಇರುವಂತಹ ಮನೆಗೂ ಹಾನಿಯಾಗಿದ್ದು ಅದನ್ನ ನಾವೇ ದುರಸ್ತಿ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಸಬಿತಾ ಅವರು ತಿಳಿಸಿದ್ದಾರೆ. ಕಡು ಬಡತನದಲ್ಲಿ ಇರುವಂತಹ ನಮ್ಮ ಕುಟುಂಬಕ್ಕೆ ಈಗಾಗಲೇ ಮನೆ ಸಾಲ ಮತ್ತು ತಡೆಗೋಡೆ ಮರುದುರಸ್ತಿ ಸಾಲವಿದ್ದು ಇದೀಗ ಮತ್ತೆ ತಡೆಗೋಡೆ ದುರಸ್ತಿ ಮಾಡಲು ಸುಮಾರು 15ರಿಂದ 20 ಲಕ್ಷ ರೂಪಾಯಿ ವೆಚ್ಚ ಬೇಕಾಗಬಹುದು ಅಂತ ಅಂದಾಜಿಸಲಾಗಿದೆ. ಜೀವನ ನಡೆಸುವುದೇ ಕಷ್ಟಕರವಾಗಿದ್ದು ಅಷ್ಟೊಂದು ಹಣ ಹೊಂದಿಸಲು ದಿಕ್ಕು ತೋಚದಂತಾಗಿದೆ. ಸಹೃದಯಿ ದಾನಿಗಳು ಉದಾರ ಮನಸ್ಸಿನಿಂದ ಕೈಲಾದಷ್ಟು ಸಹಾಯ ಮಾಡಿ ನಮ್ಮ ಮನೆಯನ್ನ ಉಳಿಸಲು ನೆರವಾಗಬೇಕು ಅಂತ ಸಬಿತಾ ಬಂಗೇರವರು ಮನವಿ ಮಾಡಿದ್ದಾರೆ. ಸಬಿತಾ ಬಂಗೇರವರ ಗೂಗಲ್ ಪೇ ನಂಬರ್ 9900710500. ಇನ್ನು ಬ್ಯಾಂಕ್ ಖಾತೆ ವಿವರ: ಅಕೌಂಟ್ ನೇಮ್ ತುಳಸಿ ಬಂಗೇರ, ಅಕೌಂಟ್ ನಂಬರ್ 0102020007374, IFSC ಕೋಡ್ CNRB 00101017.